ಹಾಯ್ ನಮಸ್ತೆ, ಇದು ಶರಣು ಕಾಮಿಡಿ ಕಮಾಲ್ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಕಮಲ್ ನಯನ್. ಪ್ರಿಯರೇ, ಇತ್ತೀಚೆಗೆ ಕಾಮಿಡಿ ಸ್ಪೀಚ್ ಒಂದು ಹೊಸ ಟ್ರೆಂಡ್ ಆಗಿದೆ. ಸಾಕಷ್ಟು ಜನ ಕಾಮಿಡಿ ಕಲಾವಿದರು ಕಿರುತೆರೆಗೆ ಬರ್ತಾ ಇದ್ದಾರೆ. ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮನ್ನ ನಗಿಸ್ಲಿಕ್ಕೆ ಬರ್ತಾ ಇದ್ದಾರೆ ಶರಣು ಎಂ ಕುನ್ನಾಳ್ ಅವರು. ಶರಣು ಅವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುರಡಿ ಗ್ರಾಮದವರು. ಇವರು ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಒಳ್ಳೆ ಹಾಸ್ಯ ವಾಗ್ಮಿಗಳು. ಇದುವರೆಗೂ ಇವರ ಸಾಕಷ್ಟು ಹಾಸ್ಯ ಗೋಷ್ಠಿಗಳನ್ನು ಇವರು ನಡೆಸಿಕೊಟ್ಟಿದ್ದಾರೆ. ಸಾಕಷ್ಟು ಜನರನ್ನು ನಗೆಗಡಲಿನಲ್ಲಿ ತೇಲಿಸ್ತಾ ಇದ್ದಾರೆ. ಹಾಗಾದರೆ ಇವತ್ತು ನಮ್ಮನ್ನೆಲ್ಲ ನಗೆಗಡಲಿನಲ್ಲಿ ತೇಲಿಸಲಿಕ್ಕೆ ಬರ್ತಾ ಇದ್ದಾರೆ. ಬನ್ನಿ, ಶರಣು ಮೇಷ್ಟ್ರ ಕಾಮಿಡಿ ಕಮಾಲ್ ಹೇಗಿರುತ್ತೆ ನೋಡೋಣ. ಜಸ್ಟ್ ಫಾರ್ ಫನ್. ಕೆಲವೊಂದು ಸಾಕಷ್ಟು ಜನ ಇದ್ದೇ ಇರ್ತಾರೆ ಈ ಥರ ಅಂತೇಳಿ. ಸ್ನೇಹಿತರೆ, ಈ ಹೊರಗಿನ ವಿಷಯಕ್ಕೆ ಬಂದಾಗ ಈ ದಾಂಪತ್ಯದ ವಿಷಯದಲ್ಲಿ ನಮಗೆ ಹಾಸ್ಯ ಹೇಗೆ ಸಿಗುತ್ತೆ? ಅದರಲ್ಲೂ ಗಂಡ ಹೆಂಡತಿ, ಅದನ್ನೊಂದು ಮಾತು ಹೇಳಬೇಕು ನಾನು ನಿಮಗೆ. ಮದುವೆಯಾದ ಹೊಸದ್ರಲ್ಲಿ ಭಾಳ ಅಂದ್ರೆ ಭಾಳ ಖುಷಿ ಇರ್ತಾರೆ ಗಂಡ ಹೆಂಡತಿ. ಹೊಸದಾಗಿದ್ದಾಗ ಹ್ಯಾಂಗಿರ್ತಾರೆ ಗಂಡ ಹೆಂಡತಿ ಅಂದ್ರೆ ಒಂದೊಂದು ಲೈನಲ್ಲಿ ಹೇಳ್ತೀನಿ. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ. ಇದು ಮದುವೆಗಿಂತ ಮುಂಚೆ. ಮದುವೆಯಾಗಿ ಒಂದು 10 ವರ್ಷ ಕಳಿಬೇಕು ಹೇಳ್ತೀನಿ ನಿಮ್ಗೆ. ಸೇಮ್ ಟ್ಯೂನ್, ಆದ್ರೆ ಸಾಹಿತಿ ಚೇಂಜ್ ಆಗಿಬಿಡ್ತೈತಿ. ಏನಾಗ್ಬೋದು? ಹೆಂಡ್ತಿ ಅಷ್ಟು ದೂರ ಇರ್ತಾಳ, ಗಂಡ ಇಲ್ಲಿರ್ತಾನ. ಕುಳಿತು ಕುಳಿತು ಬಾರೆ, ರೆಸ್ಟು ಮಾಡಿ ಬಾರೆ, ಜೀವಕ್ಕೆ ಕುತ್ತು ತಂದವಳೆ, ಅಳತೆ ಮೀರಿ ಬೆಳೆದೆ ಎಲ್ಲೇ ನೀನೇ ವಿಸ್ಮಯ, ನಿನ್ನ ಗಾತ್ರ ವಿಸ್ಮಯ. ಹೆಂಗೆ ಚೇಂಜ್ ಆಗ್ಬಿಡುತ್ತೆ ಗಂಡ ಹೆಂಡ್ತಿ. ಒಮ್ಮೆ ಏನಾಗ್ಬಿಡ್ತು, ಹೆಂಡ್ತಿ ಗಂಡಗೆ ಹೇಳಿದ್ಲು, ರೀ ನನಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಿಹಿ ಖಾದ್ಯ ಕರ್ಚಿಕಾಯಿ ತಿನ್ನಂಗೆ ಆಗ್ಬಿಟ್ಟೈತಿ ರೀ ಅಂತ ಅಂದ್ಲು. ಯಾಕಾಗೋಲ್ಲಕ್ಕೆ ಮಾರೈತಿ, ಇಷ್ಟೊಂದು ಆಸೆ ಪಡ್ತಿ, ತಗೋ ಮಾಡು ಅಂತಂದು ತಂದು ಕೊಟ್ಟ. ಅವ್ರ ಹಣೆ ಬರಕ್ಕೆ ಏನಾಗ್ಬಿಡ್ತು, ಹೆಂಡ್ತಿ ಕರ್ಚಿಕಾಯಿ ಮಾಡಿದ್ಲು, 4 ಕರ್ಚಿಕಾಯಿ ಅದು. ಇಬ್ಬರು 2 ಕೂತ್ಕೊಂಡು ತಿನ್ನಾಕತ್ತಿದ್ರು. ಇನ್ನೇನು ತಿನ್ನಬೇಕು ಅನ್ನೋದ್ರಾಗ ಆ ಗಂಡನ ಸ್ನೇಹಿತ ಒಬ್ಬ ಬಂದ್ಬಿಟ್ಟ ಹೊರಗಿಂದ. ಸಡನ್ಲಿ ತೆಗೆದಿಟ್ಬಿಟ್ರು. ಯಾಕಂದ್ರೆ ಇರವ 4 ಅದಾವ, ಅವ್ನಿಗೆ ಎಲ್ಲಿ ಕೊಡ್ಬೇಕಂತೇಳಿ ತೆಗೆದಿಟ್ರು. ಹೇಳ್ತೀನಿ ನಿಮಗೆ, ಆ ಮನುಷ್ಯ ಬಂದ, ನೀರು ಕುಡ್ದ, ಅದು ಇದು ಅಂತ ಮಾತಾಡ್ದ, ಹೋಗೋಕೆ ತಯಾರಿಲ್ಲ. ಹೆಂಡ್ತಿ ಅಡುಗೆ ಮನೆಗೆ ಹೋದ್ಲು. ಅಡುಗೆ ಮನೆಗೆ ಹೋಗಿ ಗಂಡಗೆ ಸನ್ನಿ ಮಾಡಿ ಕರೆದ್ಲು. ನೋಡ್ರಿ, ನಿಮ್ಮ ಸ್ನೇಹಿತ ಓದಂಗೆ ಕಾಣೋದಿಲ್ಲ, ನಾನಂದ್ರೆ ಖರ್ಚಿಗೆ ನನ್ನ ಪಾಲನೆ ಕೊಡೋಂಗಿಲ್ಲ, ಬೇಕಾದ್ರೆ ನಿಮ್ಮ ಪಾಲನೆ ಕೊಡ್ರಿ ಅಂದ. ಏನು ಹೇಳ್ತೀನಿ ನೀನು, ಇರವ 2 ಅದಾವ, ಅವ್ನಿಗೆ ಹೆಂಗೆ ಕೊಡ್ಬೇಕಂತ ಅವ ಅಂದ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನೀವು ನನ್ನ ಬುಡದಾಗ ಮಾಡಿರಿ, ನಾನು ಅತ್ತಾಗ ಮಾಡ್ತೀನಿ, ಜಗಳ ಮಾಡಿಬಿಡೋಣ, ಅವ ಗಂಡ ಹೆಂಡ್ತಿ ಜಗಳ ನೋಡಬಾರ್ದಂತ ಹೋಗೇ ಬಿಡ್ತಾನ ಅಂತ ಹೇಳಿದ್ಲು. ಸರಿ, ಶುರು ಮಾಡಿದ್ರು. ಪಾತ್ರೆ ಎಲ್ಲ ಬೀಳಾಕತ್ತಿದ್ವು, ಜಗಳ ಮಾಡಕತ್ತಿದ್ರು. ಇವ ಬಡ್ದಂಗೆ ಮಾಡಿದ, ಆಕೆ ಅತ್ತಂಗೆ ಮಾಡಿದ್ಲು. ಅವಾಗ ಹೊರಗೆ ಹಾಲ್ನ ಕುಂತಿದ್ನಲ್ಲ, ಬೇಡ ಬೇಡಪ್ಪ ಇದು ಗಂಡ ಹೆಂಡ್ತಿ ಅದಕ್ಕೆ ಬಡ್ದಾಡಕತ್ತಿದ್ವು, ಇವನು ಬೇಡ ಬೇಡ ಇಲ್ಲಿ ಇರೋದೇ ಬೇಡ ಅಂತ ಹೋಗೇ ಬಿಟ್ಟವ. ಇವರು ಖುಷಿ ಆಗ್ಬಿಡ್ತು. ಹೊರಗೆ ಬಂದು ಇಬ್ಬರು ಕರ್ಚಿಕಾಯಿ ಹಂಚ್ಕೊಂಡು ತಿನ್ನಾಕತ್ತಿದ್ರು. ಗಂಡ ಹೇಳ್ದ, ಏನು ಪಾಪ ಭಾಳ ಬಡ್ದ್ಬಿಟ್ನಲ್ಲ ನಿನಗೆ ಅಂತ ಕೇಳ್ದೆ. ನೋವಾಯ್ತೇನೋ ಅಂದ. ಬೇಡ್ರಿ, ನೀವೇನು ಕರೆ ಬಿಡ್ದಿರನಪ್ಪ ಅಂತ ಹೇಳ್ತಿ ಅಂದ್ಲು. ಗಂಡ ಅಂದ, ಹೌದಲ್ಲ, ನಾನು ನಿನ್ನ ಕರೆನೇ ಬಡ್ದಿಲ್ಲ, ಮತ್ತು ನೀನು ಏನು ಕರೆ ಹತ್ತೇನು, ನೀನು ಸುಳ್ಳ ಹತ್ತಿಯಪ್ಪ ಅಂತ ಅಂದ. ಹೊರಗೆ ಹೋಗಿದ್ನಲ್ಲ ಅವನು, ಬಾಗಲಾಗ ನಿಂತಿದ್ದವ. ವಾಪಸ್ ಬಂದ, ಮತ್ತು ನಾನೇನು ಕರೆ ಹೋಗಿ ಅಂತ ಅನ್ಕೊಂಡ್ರೇನು, ನಾನು ಸುಳ್ಳ ಹೋಗಿನಿ ಅಂದ. ಹೆಂಗೆ ಆಗ್ತಿರ್ತವೆ ಅನ್ನೋದು. ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ನೇಹಿತರೆ, ಗಂಡನ ಹೆಸರನ್ನು ಹೆಂಡತಿಯರು ಒಡಪಿಟ್ಟು ಹೇಳೋದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಬೇಕು. ಅದು ಈಗ ಸದ್ಯಕ್ಕಂತ ಇಲ್ಲಿ ಬಿಡ್ರಿ, ಸದ್ಯಕ್ಕೆ ಹೆಸರು ಹಿಡಿದು ಕರೆದು ಬಿಡ್ತಾರೆ. ಹೆಚ್ಚು ಕಮ್ಮಿ ಆದರೆ ಯಾಕಲೆ ಅಂದ್ಬಿಡ್ತಾರೆ. ಈಗ ಮುಂಚೆ ಗಂಡನ ಹೆಸರನ್ನು ಹೇಳ್ಬೇಕಾದ್ರೆ ಒಡಪಿಟ್ಟು ಹೇಳ್ತಿದ್ರು, ಎಷ್ಟೆಷ್ಟು ಚಂದ. ಒಬ್ಬ ಹೆಣ್ಮಗಳನ್ನ ಕೇಳಿದೆ, ಭಾಳ ಖುಷಿ ಇದ್ಲು ಗಂಡನ ಬಗ್ಗೆ. ಕೇಳಿದೆ, ಏನಮ್ಮ ನಿನ್ನ ಗಂಡನ ಹೆಸರು ಒಡಪಿಟ್ಟು ಹೇಳು ಅಂತೇಳಿ. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೆಂಗೆ ಹೇಳಿಲ್ಲ ಅಂದ್ರೆ, ಹುಣ್ಣಿಮೆಗೆ ಚಂದ್ರನೇ ಶೃಂಗಾರ, ಹುಣ್ಣಿಮೆಗೆ ಚಂದ್ರನೇ ಶೃಂಗಾರ, ಹಣೆಗೆ ಸಿಂಧೂರವೇ ಶೃಂಗಾರ, ಮೂಗಿಗೆ ನತ್ತೆ ಶೃಂಗಾರ, ನನ್ನ ಬಾಳಿಗೆ ನನ್ನ ಗಂಡನೇ ಶೃಂಗಾರ, ಬಸವರಾಜ ಗೌಡ್ರು. ನೋಡ್ರಿ ಎಷ್ಟು ಚಂದ ಐತಿ ಕೇಳಾಕ. ಆತನ ಹೆಸರು ಬಸವರಾಜ ಮತ್ತು ಬಸವರಾಜ ಗೌಡ್ರು ಅಂತ. ಅವತ್ತು ಸ್ವಲ್ಪ ಎಮ್ಮಗೆ ಎದಕ್ಕೆ ಇಬ್ಬರು ಗಂಡ ಹೆಂಡತಿ ಜಗಳ ಮಾಡಿದ್ರೇನ, ಒಂದು ತಿಂಗಳು ಬಿಟ್ಟು ನಾನು ವಾಪಸ್ ಕೇಳಿದೆ, ನೀನು ಭಾಳ ಚಂದ ಒಡಪಿಟ್ಟು ಹೇಳ್ತೀಯಮ್ಮ, ಹೇಳು ನಿನ್ನ ಗಂಡನ ಹೆಸರು, ಇನ್ನೇಮೆ ನಾನು ಒಂದು ಕಡೆ ಬರ್ಕೋಬೇಕಾಗೈತಿ ಅಂದೆ. ಆಕೆ ಮೊದಲು ಹೇಳಿಲ್ಲ. ಆಮೇಲೆ ಒತ್ತಾಯ ಮಾಡಿ ಕೇಳಿದಾಗ ಏನಂತ ಹೇಳ್ಬೇಕು, ಏನು ಕಲೆ ಬಿದ್ದಪ್ಪ ಅಂದ್ಲೆ. ಇಲ್ಲ ಹೇಳಮ್ಮ ಹೇಳು ಅಂದೆ. ಬೆಕ್ಕು ಬಂತು ಉಷಾ, ನನ್ನ ಗಂಡನ ಹೆಸರು ಭಾಷ್ಯ ಅಂದ್ಲಾಕೆ. ಹೋಗೋ ಇವನು ಅವತ್ತು ಬಸವರಾಜ ಗೌಡ್ರು ಇದ್ರಿ, ಇವತ್ತು ಭಾಷ್ಯ ಆಗ್ಬಿಟ್ನಲ್ಲ ಅನ್ಕೊಂಡೆ. ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಜಗಳ ಆದಾಗ ಒಮ್ಮೆ ಕೇಳಿದ್ನ, ಏನಂತ ಹೇಳ್ಬೇಕಾ ಹೆಣ್ಮಗಳು, ಅಮಾವಾಸಿ ಕತ್ಲಿ ಗೋಧಿ ಬಿತ್ತಲಿ
ನನ್ನ ಗಂಡನ ಹೆಸರು ಕೇಳಿದವ್ರು ಎಣ ಹೆತ್ಲಿ ಅಂದ್ಲು, ಆಕೆ ತಂಟೆಕ್ಕೆ ಹೋಗ್ಲಿಲ್ಲ ನಾವು, ಇದೇನು ನನ್ನ ಬುಡ್ಕ ಬಂತಲ್ಲ ಅಂತೇಳಿ. ಗಂಡ ಹೆಂಡತಿ ಅಂದ್ರೆ ಚೆನ್ನಾಗಿರ್ತಾರೆ, ಚೆನ್ನಾಗಿಲ್ಲೋದನ್ನೇ ನಮಗೆ ಬರ್ತಾರೆ. ಈ ರೀತಿಯಲ್ಲಿ ಇರ್ತವೆ ಹೆಸರು ಕೇಳೋಕೆ. ಅಂದರೆ ಒಡಪಿನ ಒಂದು ಸಂಸ್ಕೃತಿಯಲ್ಲಿ ಒಮ್ಮೆ ಗಂಡ ಹೆಂಡತಿಗೆ ಜೋರು ಜಗಳ ಆಗ್ಬಿಡ್ತು. ಸುಮಾರು ಮದುವೆಯಾಗಿ 20 ವರ್ಷ ಆಗೈತಿ, ಅವಾಗ ಯಾವಾಗಲೂ ಚಂದನೇ ಇಲ್ಲ, ಯಾವಾಗೊಮ್ಮೆ ಚೆನ್ನಾಗಿರ್ತಿದ್ರೆ ಏನೋ ಬರೀ ಜಗಳ. ಗಂಡನಿಗೆ ಬೇಜಾರಾಗ್ಬಿಡ್ತು ಪಾಪ. ಅವು ಸ್ವಾಮೀಜಿ ಹತ್ರ ಹೋದ್ರು, ಸ್ವಾಮೀಜಿ ನನ್ನ ಸಂಸಾರ ಹಿಂಗಾಗ್ಬಿಟ್ಟೈತಿ, ನನ್ನ ಹೆಂಡತಿ ಯಾವಾಗಲೂ ನನ್ನ ಜೊತೆ ಖುಷಿನೇ ಇರೋದಿಲ್ಲ, ಏನು ಮಾಡ್ಬೇಕು ಸ್ವಾಮೀಜಿ ಅಂತ ಕೇಳಿದೆ. ಸ್ವಾಮೀಜಿ ಹೇಳ್ದ, ನಿನ್ನ ಹೆಂಡತಿಯ ಕೈ ಅಡಿಗೆಯನ್ನು ಎಂದಾದರೂ ನೀ ಹೊಗಳಿದ್ದೀಯಾ ಅಂತ ಕೇಳಿದೆ. ಇಲ್ಲ ಸ್ವಾಮೀಜಿ, ನಾನು ಒಂದಿನೂ ಆ ಕೆಲಸ ಮಾಡಲಿಲ್ಲ ಅಂದ. ದಡ್ಡ, ಹೋಗು ಇವತ್ತು ಮೊದಲು ಹೋಗಿ ನಿನ್ನ ಹೆಂಡತಿಯ ಕೈ ಅಡಿಗೆ ಊಟವನ್ನು ಹೊಗಳು, ಆವಾಗ ನೋಡಿ ನಿನ್ನ ಸಂಸಾರ ನೆಟ್ಟಗಿರ್ತೈತಿ ಅಂದ. ಸೀದಾ ಮನೆಗೆ ಬಂದೀವ. ಮನೆಗೆ ಬಂದ ತಕ್ಷಣ ನನಗೆ ಊಟಕ್ಕೆ ಬೇಕು ಅಂದ. ಊಟಕ್ಕೆ ಇಟ್ಕೊಟ್ಲು, ಅನ್ನ ಬೇಳೆ ಸಾರು. ಊಟ ಮಾಡಿ ಒಂದು ತುತ್ತು ತಿಂದ ತಕ್ಷಣ ಏನು ಅನ್ಬೇಕು, ವಾ ಮೃಷ್ಟಾನ್ನ ಭೋಜನ, ಇಷ್ಟು ಚೆಂದಾಗಿ ಅಡುಗೆ ಮಾಡಿ ಇವತ್ತು ನೀನು, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ ನನಗೆ. ಹೊಟ್ಟೆ ತುಂಬುವಷ್ಟು ಊಟ ಮಾಡ್ತೀನಿ ಇವತ್ತು, ಎಷ್ಟು ಸಂತೃಪ್ತಿ ಆಯ್ತು ಗೊತ್ತಾ, ಕೈ ಎಲ್ಲದ ಅಮೃತ ಮಾಡ್ದಂಗೆ ಆಗೈತೆ ಅಡುಗೆ, ಭಾಳ ಮೃಷ್ಟಾನ್ನ ಭೋಜನ ಅಂತ ಹೊಗಳಾಕತ್ತಿಬಿಟ್ಟ. ಹೆಂಡ್ತಿಗೆ ಹೇಳ್ತೀನಿ ನಿಮಗೆ, ಪಾದದಿಂದ ನೆತ್ತಿ ಮಠ ಹುರಿದ್ಬಿಡ್ತು. ಉಳ್ದಿತ್ತಲ್ಲ ಅನ್ನ ಬೇಳೆ ಸಾರು ತಗೊಂಡು ಅವ್ನ ಮುಖಕ್ಕೆ ಹೋಗಿಬಿಟ್ಲ. ಇವನು ಇದ್ದಿಗಲ್ಲ, ಇವನು ಹೊಗಳಿದ್ರೆ ಯಾಕೆ ಹಿಂಗೆ ಮಾಡಾಕತ್ತೇಳಿ ಈಕಿ ಅಂತೇಳಿ. ಏನನ್ಬೇಕಾಕಿ, ನಿನ್ನ ಮದುವೆ ಆಗಿ 20 ವರ್ಷ ಆತು, 20 ವರ್ಷದಿಂದ ನಾನು ನಿನಗೆ ಅಡುಗೆ ಮಾಡ್ಯಾಕತ್ತೀನಿ, ಒಂದು ದಿನಾನು ನನ್ನ ಅಡುಗೆ ಹೊಗಳಲಿಲ್ಲ ನೀನು. ಇವತ್ತು ಪಕ್ಕದ ಮನೆಯಾಗ ಬ್ಯಾಳೆ ಸಾಂಬಾರು ಇಸ್ಕೊಂಬಂದೀನಿ, ಇವತ್ತು ಅಡುಗೆ ಮೃಷ್ಟಾನ್ನ ಭೋಜನ ಅಂತ ಹೋಗಿ ಆಕಿನ ಮಾಡ್ಕೆ ಹೋಗಂದ್ಲು. ಗಂಡನ ಕರ್ಮ ಅಂದ್ರೆ ಹಿಂಗಿರ್ತಾವೆ ಸ್ನೇಹಿತರೆ. ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. 1980ನೇ ಇಸ್ವಿಯಲ್ಲಿ ಗಂಡ ಏನಾದರೂ ಹೆಂಡ್ತಿಗೆ ಒಂದು ಲೋಟ ಕಾಫಿ ಅನ್ನೋದ್ರಾಗನ ತಂದು ಕೊಟ್ಬಿಡ್ತಿದ್ಲು ಹೆಂಡ್ತಿ, ತಂದೆ ರೀ ಅಂತೇಳಿ. ಅದ ಸ್ವಲ್ಪ 1990ರಾಗ ಗಂಡ ಒಂದು ಲೋಟ ಕಾಫಿ ತರ್ತಾ ಇದ್ದೀನಿ ರೀ. 2000ದಾಗ ಗಂಡ ಒಂದು ಲೋಟ ಕಾಫಿ ತರ್ತಾ ಇದ್ದೀನಿ, ಸ್ವಲ್ಪ ತಡ್ರಿ, ಟ್ಯೂನ್ ಚೇಂಜ್ ಹಾಕಂತ ಹೋತಾಲೆ. 2010ರಾಗ ಗಂಡ ಒಂದು ಲೋಟ ಕಾಫಿ ಬೇಕಾದ್ರೆ ಮಾಡ್ಕೊಂಡು ಕುಡೀರಿ. 2016ಕ್ಕೆ ಗಂಡ ಒಂದು ಲೋಟ ಕಾಫಿ, ಆ ಕಡೆಯಿಂದ ಸೌಂಡ್ ಬರುತ್ತೆ ಅಡುಗೆ ಮನೆಗಿಂದ, ಏನಂದ್ರಿ? ಗಂಡ ಹೇಳ್ತಾನೆ, ಇಲ್ಲ ಕಾಫಿ ಮಾಡಾಕತ್ತಿದ್ದು ನಾನೇ, ನಿನಗೊಂದು ಲೋಟ ಬೇಕನ್ನ ಇಡ್ತೀನಿ ಅಂತ ಹೇಳಿದೆ ಅನ್ನೋ ಪರಿಸ್ಥಿತಿ. ಇಲ್ಲಿ ಗಂಡ ಹೆಂಡತಿ ವಿಚಾರವಾಗಿ ಸಾಕಷ್ಟು ವಿಚಾರಗಳಿದ್ದಾವೆ ಸ್ನೇಹಿತರೆ. ಇದು ಹಾಸ್ಯಗಳು ನಮಗೆ ಸಾಕಷ್ಟು ಸಿಗ್ತವೆ. ಶರಣು ಮೇಷ್ಟ್ರ ಹಾಸ್ಯ ಚಟಾಕಿಗಳನ್ನ ಕೇಳ್ತಾ ಇದ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗೋಲ್ಲ. ತಮ್ಮದೇ ಆದ ಶೈಲಿಯಲ್ಲಿ ಕಾಮಿಡಿಯಲ್ಲಿ ಮುಚ್ಚಿ ಮುಳುಗಿಸಿ ಬಿಡ್ತಾರೆ ಮೇಷ್ಟ್ರು. ಈ ಮೇಷ್ಟ್ರ ಮತ್ತಷ್ಟು ಹಾಸ್ಯ ಚಟಾಕಿಗಳನ್ನ ಕೇಳೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಮತ್ತೊಮ್ಮೆ ಶರಣು ಕಾಮಿಡಿ ಕಮಾಲ್ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ಶರಣು ಮೇಷ್ಟ್ರು ಹಳ್ಳಿ ಶಾಲೆಗಳಲ್ಲಿ ಪಾಠ ಮಾಡೋರು. ಹಾಗಾಗಿ ಸಾಧಾರಣವಾಗಿ ಶರಣು ಮೇಷ್ಟ್ರಿಗೆ ಹಳ್ಳಿಯ ಅನುಭವಗಳು ಸಾಕಷ್ಟು ಬಂದಿರುತ್ತೆ. ಹಳ್ಳಿ ಸೊಗಡಿನ ಹಾಸ್ಯಕ್ಕೆ ಇವರಲ್ಲಿ ಯಾವುದೇ ಕೊರತೆ ಇಲ್ಲ. ಬನ್ನಿ ಮತ್ತಷ್ಟು ಮೇಷ್ಟ್ರ ಜೋಕ್ಸ್ನ ಕೇಳಿ ಎಂಜಾಯ್ ಮಾಡಿ. ಇನ್ನು ನಮ್ಮ ನಿತ್ಯ ಜೀವನದಲ್ಲಿ ಕೂಡ ನಗು ಹೇಗೆ ಆಸುವಕ್ಕಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ನಗುವಿನ ಜೊತೆಗೆ ಒಂದು ಒಳ್ಳೆಯ ಸಂದೇಶವನ್ನು ನೋಡೋದಾದರೆ, ಮಕ್ಕಳನ್ನು ಬೆಳೆಸೋ ರೀತಿಯೊಳಗೆ ಮತ್ತು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕಂದ್ರೆ ನಮಗೆ ಮನೆಯಲ್ಲಿ ಹಿರಿಯರು ಅತ್ಯಂತ ಜಾಗರೂಕತೆಯಿಂದ ಮಾತಾಡಬೇಕು, ಮತ್ತು ಯಾವ ಟೈಮಲ್ಲಿ ಏನನ್ನು ಹೇಳಬೇಕು ಅನ್ನೋದನ್ನು ಚೆನ್ನಾಗಿ ತಿಳಿಸಿ ಹೇಳಬೇಕು. ಒಂದು ಊರಲ್ಲಿ ಒಬ್ಬ ಹುಡುಗ ಒಂದು ದೊಡ್ಡ ಸಾಹುಕಾರ ಮನೆ ಹಾಕ್ಸಿದ್ದ, ಆ ಮನೆ ನೋಡ್ಕೋತ ನಿಂತಿದ್ದೀಗ. ಆ ಸಾಹುಕಾರ ಇಡೀ ಊರಿಗೇನೆ ದೊಡ್ಡ ಸಾಹುಕಾರ, ದೊಡ್ಡ ಮನೆಯನ್ನು ಹಾಕ್ಸಿದ್ದಾನೆ, ಚಿಕ್ಕ ಬಾಗಿಲಿಟ್ಟಿದ್ದಾನೆ. ಅವನು ಇದು ಏನು ಎದಕ್ಕೆ ಹಾಕ್ಸಿದೋ ಗೊತ್ತಿಲ್ಲ. ಈ ಹುಡುಗ ಸುಮ್ಮನೆ ನೋಡ್ಕೊತ ನಿಂತ್ಕೊಂಡು ಸಾಹುಕಾರ ಹೊರಗೆ ಬಂದ, ಕಿಸಕ್ಕಂತ ಅಲ್ಕಿಸ್ಬಿಟ್ಟ. ಅವ್ನು ನೋಡಿದ ತಕ್ಷಣ ಸಾಹುಕಾರಕ್ಕೆ ಸಿಟ್ಟು ಬಂದ್ಬಿಡ್ತು. ಯಾಕೋ ಮಗನೇ ನನ್ನ ನೋಡಿ ನಗತಿ, ಏನಾಯ್ತು ಅಂದ. ಏನಿಲ್ಲ ಸಾಹುಕಾರ, ನೀವು ಮನೆ ನೋಡಿದ್ರ ಇಂಥ ದೊಡ್ಡದಾಗ್ಸಿರಿ, ಬಾಗ್ಲ ನೋಡಿದ್ರ ಇಷ್ಟ ಹಿಡಿಸಿರಿ, ನೀವು ನೋಡಿಯ ತಿಂದು 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 ಹಾನಿ ಮರ್ಯಾದಾಗ ನೀವಾಗಿರಿ. ನಾಳೆ ಒಂದು ವೇಳೆ ನೀವು ಸತ್ತು ಬಿಟ್ರ ನಿಮ್ಮನ್ನು ಹ್ಯಾಂಗೆ ಹೊರಗೆ ತರೋದು ಅಂತ ನಂಗೆ ಗೊತ್ತಾಗಲಿಲ್ಲ, ಅದಕ್ಕೆ ನಕ್ಕು ಬಿಟ್ರಿ. ಸಿಟ್ಟ ಬಂದ್ಬಿಡ್ತೀವಿ ಸಾವುಕಾರಿಗೆ. ನಾನು ಇವನು ಮುಂದೆ ನಿಂತೀನಿ, ನನ್ನ ಸಾವಿನ ಬಗ್ಗೆ ಮಾತಾಡ್ತಾನೆ ಈ ಮಗ, ಹಾಳು ಕರದ ಕಟ್ರಲಿ ಅವನ ಕಂಬಕ್ಕ ಅಂತೇಳಿ ಕಟ್ಟಿದ್ರು. ಹೇಳ್ತೀನಿ ನಿಮಗೆ, ಕಟ್ಟಿ ಹೊಡ್ಯಾಕತ್ತಿದ್ರು ಬಾರ್ಕಲ್ ತೊಗೊಂಡು. ಆ ಹುಡುಗನಾರ ಅಪ್ಪ ಬಂದ, ಬೇಜಾರಾಗ್ಬಿಡ್ತು ಮಗನ ಬಡಿಯಾಕತ್ತಿದ್ದು ನೋಡಿ. ಸಾವುಕಾರ ಯಾಕ್ರಿ ನನ್ನ ಮಗನ ಹೊಡ್ಯಾಕತ್ತೀರಿ ಅಂತ ಕೇಳ್ದ. ಹೋಗಿ ನಿನ್ನ ಮಗನ ಕೇಳ ಅಂದ.
ಕೇಳಿದ್ರ ಮಗ ಏನು ಅನ್ಬೇಕು? ಏನಿಲ್ಲಪ್ಪ, ನಾನು ಏನು ಸಿಂಪಲ್ ಅಂದೀನಿ, ಏನಿಲ್ಲ, ದೊಡ್ಡ ಮನೆ ಆಕ್ಷನ್ ಸಾವುಕಾರ ಬಾಗಿಲು ಸಾಣದೈತೆ, ಇವ ನಾಳೆ ಸತ್ತಂದ್ರೆ ಸಾವುಕಾರ ನೋಡಿದ್ರೆ ಹಿಂಗದನ, ಹೊರಗೆ ತರೋದು ಹೆಂಗಂತ ನಂಗೆ ಗೊತ್ತಾಗ್ಲಪ್ಪ, ನಕ್ಕು ಬಿಟ್ಟೆ ಅಂದ. ತಂದೆ ಏನು ಹೇಳ್ಬೇಕು? ಏನು ಉಚ್ಚದಿಲ್ಲ ನೀನು? ನಾಳೆ ಸಾವುಕಾರ ಸತ್ತಂದ್ರೆ ಅವನು ಹೊರಗೆ ತರುದ್ರ ಯಾಕೆ? ಲೇ ಚಪಗೋಡ್ಲಿ ತೊಗೊಂಡು ಸಣ್ಣಾಗಿ ಕಡ್ದು ತುಂಡು ಮಾಡಿ ಅಡಿಗೆ ತುಂಬಿ ಹೊರಗೆ ತರಲಿ ಅವನ್ನ ಯಾಕೆ ಚಿಂತೆ ಮಾಡ್ತಿ? ಚಿಂತೆ ಮಾಡ್ತಾನ ಹುಚ್ಚ ಅಂದವ. ಸಾವುಕಾರಗ ಹೇಳ್ತೀನಿ ನೆತ್ತೆ ಹುರಿದು ಬಿಡ್ತು. ಮಗ ಒಂದು ಲೆಕ್ಕಕ್ಕೆ ಬೇಸಿದ್ದ, ಇವ್ರ ಅಪ್ಪ ಅದನ್ನು ಮೀರಿಸಿದ್ನಲ್ಲ, ಇವ ಕಟ್ರಲೆ ಇವನ್ನ ಕಂಬಕ್ಕ ಅಂದ. ಇವನ್ನ ಕಟ್ಟಿದ್ರು, ಜೊತೆಗೆ ಬಾರ್ಕಲ್ ತೊಗೊಂಡು ಬಿಡಕತ್ತಿದ್ರು. ಈ ಹುಡುಗನವ್ರು ಅಜ್ಜ ಬದುಕಿದ್ರಿ ಇನ್ನು. ಅವ ಬಂದ, ಸಾವುಕಾರ ಯಾಕ್ರಿ ನನ್ನ ಮಗನ್ನ ಮೊಮ್ಮಗನ್ನ ಯಾಕೆ ಕಟ್ಟಾಕಿರಿ ಅಂತ ಕೇಳ್ದ. ಅದಕ್ಕೆ ಹೋಗೋರು ಇಬ್ರನ್ನ ಕೇಳಿದ ಮಗ ಒಂದು ಹೇಳ್ದ, ಮೊಮ್ಮಗ ಒಂದು ಹೇಳ್ದ. ಆಗ ಆ ಅಜ್ಜರ ಹೇಳ್ಬೇಕಿಲ್ಲ ತಿಳಿಸಿ, ಏನನ್ಬೇಕ್ರಿ ಅವ? ಏನು ಉಚ್ಚರದಿರ್ಲಿ ಇಬ್ರು. ನಾಳೆ ಸಾವುಕಾರ ಸತ್ತಂದ್ರೆ ಅವನು ಹೊರಗೆ ತರುವುದರ ಯಾಕೆ? ಕೊಡ್ಲಿ ತಗೊಂಡು ಕಡಿಯುವುದರ ಯಾಕೆ? ಲೇ ಹೌದು, ನಂಗೆ ಮನಿ ಆಕ್ಷನ್ಲಿ ಮನಿಗೆ ಬೆಂಕಿ ಹಚ್ಚಿಬಿಡೋಣ, ಅವನು ಒಳಗೆ ಸುಟ್ಟೋಕನವ ಅಂದ. ಅವನು ಕಂಬ ಕಟ್ಟಿಸಿದ್ರು. ಸ್ನೇಹಿತರೆ, ಇಲ್ಲಿ ಆಗೋ ರೀತಿಯಲ್ಲಿ ಏನಂದ್ರೆ ಮನೆಯಲ್ಲಿ ಹಿರಿಯರ ಮಾರ್ಗದರ್ಶನ ಇರಬೇಕು ಅಂತಕ್ಕಂಥದ್ದು ಹೇಳೋದು. ಒಮ್ಮೆ ಏನಾಗ್ಬಿಟ್ಟಿತ್ತು, ನಾ 2010ರಲ್ಲಿ ಹೊಸದಾಗಿ ನೌಕರಿ ಸಿಕ್ಕ ಖುಷಿಯಾಗ ನಾನಿಬ್ಬರು ದೋಸ್ತರು, ಮಲ್ಲನಗೌಡ ಮತ್ತು ಕೆ ಮಲಿ ಅಂತೇಳಿ ನಾನೊಬ್ಬನು, ಮೂವರು ಸೇರಿ ಕನ್ಯೆ ನೋಡೋಕೆ ಹೋಗ್ಬಿಟ್ಟಿದ್ವಿ ಒಂದು ಊರಿಗೆ. ಮದುವೆ ಮಾಡ್ಕೊಂಬಿಡ ನಡೀಲಿ, ಯಾಗಾರ ನೌಕರಿ ಸಿಕ್ಕೈತೆ ಅವನು ಅಂತೇಳಿ ಓದ್ವಿ. ಒಂದ ಮನ್ಯಾಗ 3 ಹೆಣ್ಮಕ್ಳು, 3 ಒಂದ ಮನೆ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಹೋಗಿ ಕುತ್ಕೊಂಡ್ವಿ, ಹುಡುಗಿಯರ್ನವ್ರು ತೋರಿಸಿದ್ರು. ಆದ್ರೆ ಹುಡುಗಿಯರು ಮಾತಾಡೋಕ್ಕೆ ತಯಾರಿಲ್ಲ. ಒಬ್ಬರು ನಮಗೆ ಡೌಟ್ ಬಂತು. ನಮ್ಮ ಮಲ್ಲನಗೌಡ ಕೇಳ್ದ, ಅಲ್ಲೋ ಹುಡುಗಿಯರು ಮಾತಾಡೋಲ್ರು, ಮತ್ತು ಮಾತ್ರ ಬರ್ತಾವಿಲ್ಲ ಅವ್ರಿಗಿಂದ. ಮಾತಾ ಬರ್ತಾವೆ ಸುಮ್ಮನಿರ, ಆಮೇಲೆ ಮಾತಾಡ್ಸೋಣ ಅಂದು. ಕಾಫಿ ಕೊಟ್ಟರು, ಟೀ ಕೊಟ್ಟರು, ಜ್ಯೂಸ್ ಕೊಟ್ಟರು, ಎಲ್ಲ ಕುಡಿದ್ವಿ, ಕುಂತ್ಕೊಂಡ್ವಿ. ಅವತ್ತವರು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತಕ್ಕಂಥ ಬೆಲ್ಲದ ಬೇಳೆ ಕಡುಬು ಮಾಡಿದ್ರು ಅಡುಗೆನ. ಉಂಡ ಹೋಗ್ಬೇಕು ನೀವು ಅಂದ್ರೆ. ಆಯ್ತು ಬಿಡ್ರಿ, ಯಾಕಾಗಲ್ದಕ್ಕ ಉಂಡು ಹೋಗೋಣ ಅಂತ ಅಂದ್ವಿ. ಅವ್ರ ಕೈಲೇ ಊಟಕ್ಕೆ ನಡೆಸಿದ್ರು. 3 ಏನು ನೋಡಿದ್ವಲ್ಲ, ಬಂದ್ಲು ಬ್ಯಾಳೆ ಕಡುಬು ನೀಡಾಕತ್ತಿದ್ರು, ಉಣ್ಣಾಕತ್ತಿದ್ವಿ. ನಮ್ಮ ಮಲ್ಲನಗೌಡ ಸುಮ್ಮನೆ ಉಣ್ಲಿಲ್ಲ. ಏನು ಅನ್ಬೇಕು? ಪದೇ ಆ ಕಡುಬು ಬಿಟ್ಟ ಬರೀ ಬೆಲ್ಲದ ಬೇಳೆ ಹಾಕ್ಸ್ಕೊಳ್ಳೋದು ತಿನ್ನೋದು, ಅದನ್ನೇ ಮಾಡಾಕತ್ತಿದ್ದ. ಸುಮಾರು 8 ಸಲ ಹಾಕ್ಸ್ಕೊಂಡ. ಸಿಟ್ಟು ಬಂದುಬಿಡ್ತೇಕಿ ಈಗ ನೀಡಾಕಿ. ಏನು ಅನ್ಬೇಕು? ತಡುಬು ಬಿಟ್ಟು ಬರೀ ಬಾಳಿ ತಿಂತಿ ಅಂದ್ಲಾಕಿ. ದಿಗಲ ಹೊಡಿತೈತಾಗ. ಅವನು ತೊದಲು ಮಾತಾಡ್ತೈತಿಲ್ಲೋ, ಇಂಥದ್ದು ತಂದು ಕಟ್ಟಾಕತ್ತೀರಿ ನನಗೆ ಅಂದ. ನಮಗೆ ಖುಷಿ, ನನಗೆ ಅಲ್ಲಿಗೆ ಚೊಲೋ ಆಗೈತಾಳ, ನೀನು ಭಾಳ ಅಂದ್ರೆ ಭಾಳ ಸ್ವಲ್ಪ ಕೆಂಪಗದೀನಿ ಅಂತಂದು ದಿಮಾಕ್ ಮಾಡ್ತಿದ್ದಿ, ನಿನಗೆ ಚೊಲೋ ಕರೆ ಬಿದ್ದೈತದ ತೊದಲು ಹುಡುಗಿ ಅಂತ ನಾವು. 2ನೇದಾಗಿ ಬಂದ್ಲು, ಅಲ್ಲಿ ನೋಡಿದ್ವಲ್ಲ ಆಕಿ. ಏನನ್ಬೇಕು? ಅಪ್ಪ ಪಾತಾಡ್ಬೇಡ ಅಂದಿದ್ದ, ನಿನಗೆ ಯಾಕೆ ಪಾತಾಡಿದಿ ಅಂದ್ಲಾಕಿ. ಇವನ 2ನೇದ ಅದ. ನನಗೆ ಸ್ವಲ್ಪ ಸಣ್ಣಗೆ ನಡುಕ ಶುರುವಾತು, ಏನಕ್ಕಾದತ್ತಿದ ಅಂತೇಳಿ. 3ನೇದಾಗಿ ಬಂದು ಏನನ್ಬೇಕ್ರಿ? ಆಕಿ ಪಾತಾಡಕ ನೀನು ಯಾಕೆ ಪಾತಾಡಿದಿಲ್ಲ ಅಂದ್ಬಿಟ್ಲು. ಒಗ್ಗೋ ಇವನವನು 3 ಅವ ತೊದಲ್ ಕೇಸ. ನಿಜ ಹೇಳ್ತೀನಿ ಸ್ನೇಹಿತರೆ, ನಿಮಗೆ 3 ಅಲ್ಲಿಂದ ಊಟ ಮಾಡಿದ ಕೈ ತೊಳ್ಕೊಳ್ಳಾರ್ದ ಓಡಿ ಬಂದವರು ಇವತ್ತಿಗೆ ಅವ್ರಿನ ಕಡೆ ಮುಖ ಮಾಡಿ ನೋಡಿಲ್ಲ. ಅವು ಆಗ್ತಿರ್ತಾವ ಜೀವನದಾಗ. ನಮ್ಮ ದೇಶಕ್ಕೆ ಒಮ್ಮೆ ಕಳ್ಳರನ್ನು ಕಂಡಿಡಿಯೋ ಮಿಷನ್ ತಂದ್ರು. ಯಾಕಪ್ಪ ಅಂದ್ರೆ ಆ ಕಳ್ಳರನ್ನು ಕಂಡಿಡಿಯೋ ಮಿಷನ್ ಕಳ್ಳತನ ಎಲ್ಲಲ್ಲಿ ಜಾಸ್ತಿ ಆಗ್ಬಿಟ್ಟವಂತ. ಜಪಾನ್ನಾಗ ಮೊದಲು ತಗೊಂಡ್ರಂತ. ಆ ಜಪಾನ್ನಾಗ ಆ ಮಿಷನನ್ನು ತಂದ 10 ನಿಮಿಷದಲ್ಲಿ 20 ಕಳ್ಳರನ್ನ ಹಿಡಿದಂತ ಮಿಷನ್. ನೆಕ್ಸ್ಟ್ ಅಮೇರಿಕದವ್ರು ತಗೊಂಡ್ರು, ಅದು 10 ನಿಮಿಷದಾಗ ಸುಮಾರು 30 ಕಳ್ಳರನ್ನ ಹಿಡಿತಂತೆ. ಚೀನಾದವ್ರು ತಗೊಂಡ್ರು, ಅಲ್ಲಿ 10 ನಿಮಿಷದಾಗ ಅದು ಸುಮಾರು 40 ಕಳ್ಳರನ್ನ ಹಿಡಿತಂತೆ. ನಮ್ಮ ಇಂಡಿಯಾದಾಗೂ ಜಗ್ಗಾಗ್ಬಿಟ್ಟವು ಕಳ್ಳತನ. ಆ ಮಿಷನ್ ತರಬೇಕು ಅಂತೇಳಿ ನಮ್ಮ ಇಂಡಿಯಾದವರು ಆ ಮಿಷನ್ ತಂದುಬಿಟ್ರು. ನಿಮಗೆ ನಿಜ ಹೇಳ್ತೀನಿ, ಅಲ್ಲಿ 10 ನಿಮಿಷದಾಗ ಅಷ್ಟು ಕಳ್ಳರನ್ನ ಹಿಡಿದದ್ದು. ನಮ್ಮ ಇಂಡಿಯಾಕ್ಕೆ ತಂದು 5 ನಿಮಿಷದಲ್ಲಿ ಆ ಮಿಷನ್ನ ಕಳ್ಳತನ ಆಗಿ ಹೋಗ್ಬಿಟ್ಟಿತ್ತು. ಹೆಂಗಿರ್ಬೋದು ಸ್ನೇಹಿತರೆ? ನಮ್ಮ ಹಳ್ಳಿ ಕಡೆ ನಗು ಎಲ್ಲಿ ಸಿಗಲ್ಲ ಅಂತೀರಿ ನೀವು? ಸತ್ತ ಮನೆಯಲ್ಲೂ ಕೂಡ ಆಸೆ ಸಿಗುತ್ತೆ. ಒಮ್ಮೆ ಅತ್ತಿ ಸತ್ತಿದ್ಲು, ಸೊಸೆಂದ್ರ ಇಬ್ಬರು ಇದ್ರು, ಪಾಪ ಗೋಳಾಡ್ಕೊಂಡು ಅಳ್ಬೇಕಾಗಿತ್ತು. ನೋಡ್ರಿ, ನಾವು ಗಂಡ್ಮಕ್ಳು ಅಳಕ್ಕೆ ಹೋಗಂಗಿಲ್ಲ. ಎಷ್ಟಪ್ಪ ಗಂಡ್ಮಕ್ಳು ಅಳೋದಂದ್ರೆ ಹಬ್ಬ ಬಂದ್ರೆ ಹೋಗ್ತಾರೆ, ಮುಂದೆ ನಿಂತ್ಕೊಂಡು ಸ್ವಲ್ಪ ಮೂಗು ಏನೋ ಒರೆಸ್ಕೊಂಡು ಹಿಂಗೆ ಕಣ್ಣೀರು ಒರೆಸ್ಕೊಂಡು ಬಂದುಬಿಡ್ತಾರೆ, ಮುಗಿದು ಹೋತು. ಪಾಪ ಹೆಣ್ಮಕ್ಳು ಹಂಗಲ್ಲಲ್ಲ, ಬೆಳತಾನೆ ಅಳ್ಬೇಕು ಅವು. ಪಾಪ ಅಳ್ಳಂದ್ರೆ ಇವಿ ಅಂತ ಸೊಸೇಂದ್ರಿ ಅತ್ತಿ ಸತ್ತಳ ಅಳವಲ್ಲ ನೋಡಂತಾರೆ. ಕರ್ಮ ಬಿಡುಗಡೆನೇ ಇಲ್ಲ, ಊಟ ಇಲ್ಲ, ಏನಿಲ್ಲ, ಅಳಬೇಕು. ಇನ್ನೊಂದು ಏನಂದ್ರೆ ನಮ್ಮ ಹಳ್ಳಿ ಕಡೆ ಆ ಮಣ್ಣಿಗೆ ಹೊಸ ಬೇರೆ ಊರವರು ಬಂದಾಗಲ್ಲ, ಒಂದು ಊರವ್ರು ಬಂದ್ರೆ ಒಂದು ಸಿಗ್ನಲ್ ಅದು, ಜಡ್ ನಕ್ಕ ಅಂತ ಸಿಗ್ನಲ್ ಕೊಡ್ತಾರೆ ಒಂದು ಅಲ್ಲಿಗೆ ಬಾರಿಸಿ. ಹಂಗೆ ಸೌಂಡ್ ಬಂದ ತಕ್ಷಣ ಇವ್ರು ಅಳ ಸೌಂಡ್ ಜಾಸ್ತಿ ಆಗ್ಬೇಕು, ಯಾಕಂದ್ರೆ ಹೊಸ ಊರವ್ರು ಬಂದ್ರೆ ಅವ್ರು ಸ್ವಲ್ಪ ಸೇರ್ಕೊಂಡು ಅಳ್ತಾರ. ಹಂಗಿತ್ತು ಸಿಗ್ನಲ್. ಹಿಂಗೆ ನಡೆದಾಗ ಏನಾಗ್ಬಿಡ್ತು, ಒಮ್ಮೆ ಅತ್ತಿ ಸತ್ತಿದ್ಲು, ಇಬ್ಬರು ಸೊಸೆಂದ್ರು ವಾದಿ ಬೀದಿ ಅಳಾಕತ್ತಿದ್ರು. ಒಂದು ದಿನ ಏಕ ಇಟ್ಟಾರ, ಮಧ್ಯಾಹ್ನ ಮಠ ಹತ್ರು, ಹೊಟ್ಟೆ ಹೋಗ್ಬಿಟ್ಟು ಪಾಪ ಎಷ್ಟೊತ್ತಂತ ಹೇಳ್ತಾರೆ. ಸಣ್ಣ ಸೊಸಿ ಮೆಲ್ಲಕ ಒಳಗೋಗಿ ನೋಡ್ತಾಳ, ಏನೇನೂ ಇಲ್ಲ. ಸತ್ತ ಮನೆಗೆ ಏನು ಅಡಿಗೆ ಮಾಡ್ತಾರೆ ಊಟಕ್ಕೆ?
ಅವಲಕ್ಕಿ ತೊಗೊಂಡ್ಲು, ಉಳ್ಳಾಗಡ್ಡಿ ಮೆಣಸಿಕಾಯಿ ಹೆಚ್ಕೊಂಡ್ಲು, ಕಲಿಸ್ಕೊಂಡ್ಲು, ಇನ್ನೇನು ತಿನ್ನಬೇಕು ಅನ್ನೋದ್ರಾಗ ಹೊರಗೆ ಜಡ್ ಜಡ್ ನಕ್ಕ ನಕ್ಕ ಜಡ್ ಜಡ್ ನಕ್ಕ ನಕ್ಕ ಸೌಂಡ್ ಶುರು ಆಗ್ಬಿಡ್ತು. ಯಾರ ಹೊಸ ಊರವ್ರು ಬಂದರು, ಅವ್ರು ಬಂದು ಹೋದ್ಮೇಲೆ ತಿಂದ್ರಾತಂತಂದು ಆ ದಬ್ರಿ ಹಂಗೆ ಮುಚ್ಚಿಟ್ಟು ಓಡಿ ಬಂದ್ಬಿಟ್ಲು ಹೊರಗೆ. ಓಡಿ ಬಂದು ಹೇಳ್ತೀನಿ ನಿಮಗೆ, ಜೋರು ಅಳಾಕತ್ತಿದ್ಲು. ಯಾಕಂದ್ರೆ ಸಂಕಟ ಒಂದು ಇತ್ತಲ್ಲ, ರೆಡಿ ಮಾಡಿ ತಿನ್ನೋಕ್ಕಾಗಲಿಲ್ಲ ಅಂತೇಳಿ ಅಳಾಕತ್ತಿದ್ಲು. ಅವಾಗ ಈಕಿ ದೊಡ್ಡಾಕಿ ಇವ್ರ ಅಕ್ಕ ಹಿರಿಯ ಸೊಸಿ ನೋಡಿಲ್ಲ ಅದನ್ನು. ಒಂದು 10 ನಿಮಿಷ ಆಯ್ತು, ಮೆಲ್ಲಕ್ಕೆ ಒಳಗೆ ಹೋದ್ಲು ಹಿರಿಯ ಸೊಸಿ. ಹೋಗಿ ನೋಡ್ತಾಳ, ರೆಡಿ ಮಾಡಿದ ಅವಲಕ್ಕಿ ಹೊಟ್ಟೆ ಹಸ್ತಿದ್ದೊಂದು, ರೆಡಿ ಇದ್ದಿದ್ದೊಂದು ಎಲ್ಲ ಫುಲ್ ಖಾಲಿ ಮಾಡಿ ಹಾಕ್ಬಿಟ್ಲು. ಒಂದು ಅಗಳು ಸಹಿತ ಉಳಿಸ್ಲಿಲ್ಲ. ಹಂಗೆ ತಿಂದು ಒಂದು ಚರಿಗೆ ನೀರು ಕುಡ್ದು ಹೇಳ್ತೀನಿ ನಿಮಗೆ ಫುಲ್ ಎನರ್ಜಿ ಬಂದ್ಬಿಡ್ತು. ಹೊರಗೆ ಬಂದ್ಬಿಟ್ಲು. ಹೊರಗೆ ಬಂದು ನಿಂತ್ಕೊಂಡು ಜೋರು ಅಳಾಕತ್ತಿಬಿಟ್ಲು. ಸಣ್ಣ ಸೊಸಿ ಒಂದು 10 ನಿಮಿಷ ಬಿಟ್ಟು ಅವಲಕ್ಕಿ ನೆನಪೋದು, ಹೊಟ್ಟೆ ಗರ್ರನ್ನಕತ್ತೈತಿ, ತಿಂದು ಬರೋಣ ಅಂತ ಒಳಗೆ ಹೋಗಿ ನೋಡ್ತಾಳ, ಖಾಲಿ ದಬ್ರಿ. ಹಸಿವಾಗಿದ್ದೊಂದು, ಖಾಲಿ ಮಾಡಿದ್ದೊಂದು ರೆಡಿ ಮಾಡಿ ಬಂದಾಳ. ಇಷ್ಟು ಹೇಳ್ತೀನಿ ನಿಮಗೆ, ಸಂಕಟ ಬಿತ್ತಕ್ಕಿಗೆ ಹೊಟ್ಟೆಗ. ಆ ಸಂಕಟದಾಗ ಹೊರಗೆ ಬಂದು ಅವ್ರ ಅತ್ತಿ ಮುಂದೆ ಒಳಗತ್ತೇಳ, ಯಾರ್ಯಾರ ಮಾಡಿದ್ದು ಯಾರ್ಯಾರ ತಿಂತಾರೇನ ಎತ್ತಿ, ಯಾರ್ಯಾರ ಮಾಡಿದ್ದು ಯಾರ್ಯಾರ ತಿಂತಾರೇನ ಅಂತ. ಹೊರಗಿನ್ಯಾರ ಏನು ಅನ್ಕೊಂಡ್ರ ಅದನ್ನು? ಪಾಪ ನೋಡು, ಅವ್ರ ಅತ್ತಿ ಆಸ್ತಿ ಮಾಡಿಗಳ, ಇವು ತಾವು ತಿನ್ಬೇಕಲ್ಲ, ಅದನ್ನ ಹಂಗೆ ಅನ್ನಕತ್ತೇವ ಸೊಸಿ ಅಂತಂದು ಅವ್ರು ಮಾತಾಡ್ಕೊಂಡ್ರೆ ಇವ್ರಿಗೆ ಅವಲಕ್ಕಿ ಸಂಕಟ ಇವ್ರಿಗೆ ಐತಿ. ಅಂದ್ರೆ ಸ್ನೇಹಿತರೆ, ಸತ್ತವನೆಯಲ್ಲೂ ನಮಗೆ ಆಶಯ ಸಿಗುತ್ತೆ ಅಂತೇಳಿ. ಒಮ್ಮೆ ಏನಾಗ್ಬಿಡ್ತು, 3 ಜನ ಗೆಳೆಯರು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ರು. ಸಂಜೆ ಟೈಮ್ ಲೇಟ್ ಆಗಿಬಿಡ್ತು. ಬರ್ತಾ ಒಂದು ದಾರಿ ಒಳಗೆ ಏನಾಗ್ಬಿಟ್ರೆ ಅಂದ್ರೆ ಒಂದು ನೀರಿನ ಗುಂಡಿ ಒಳಗೆ ಬಿದ್ದುಬಿಟ್ರು, 3 ನೋಡ್ಲಾರ್ದ ಕತ್ತಲದಲ್ಲಿ. ಅದರಲ್ಲಿ ಒಬ್ಬನು ಅಲ್ಲ ಅಂತ ಬೇಡ್ಕೊಂಡ್ಬಿಟ್ಟ, ಅಲ್ಲ ಬಂದು ಅವ್ನು ಎತ್ಕೊಂಡು ಹೋಗ್ಬಿಟ್ಟ. ಇನ್ನೊಬ್ಬ ಏಸುನ್ ಬೇಡ್ಕೊಂಡ, ಏಸುವನ್ ಕರ್ಕೊಂಡು ಹೋದ. ಕೊನೆಗೆ ಉಳಿದಿದ್ದ ಇನ್ನೊಬ್ಬ, ಅವ ಏನು ಅನ್ಬೇಕು, ಎಲ್ಲಾರನ್ನೂ ಅವು ಇವು ದೇವ್ರು ಯಾವ ದೇವ್ರು ಎಲ್ಲ ದೇವ್ರು ನೆನೆಸಿದ, ಯಾವ ದೇವರು ಬರಲ್ಲ. ಕೊನೆಗೆ ಗಣೇಶ ಬಂದ, ನಾನರ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಬಂದು ಇವ್ರು ಮುಣಿಗಾದ ನೋಡಿದ. ನೋಡಿ ಏನು ಮಾಡ್ಬೇಕು, ಜೋರು ಡ್ಯಾನ್ಸ್ ಮಾಡಕತ್ತಿಬಿಟ್ಟ ಗಣೇಶ. ಅವ ಅಂದ, ಯಪ್ಪ ತಂದೆ ಗಣೇಶ, ನಾನು ಮುಣಿಗೆ ಸಾಯಕತ್ತೀನಿ, ಮೊದಲು ನನ್ನ ಕರ್ಕೊಂಡು ಹೋಗು, ಮೇಲೆ ಕರ್ಕೊಂಡು ಹೋಗು ಅಂತ ಅಂದ. ಏನು ಅನ್ಬೇಕು, ಮಕ್ಕಳ ನನ್ನ ಸಾಯಿಸ್ಬೇಕಾದ್ರೆ ನನ್ನ ಹೋಗಿ ನೀರಾಗ ಮುಣಬೇಕಾದ್ರೆ ನೀವೇನು ಮಾಡ್ತೀರಿ ಹೇಳ್ರಿ, ಆ ಪರಿ ಡ್ಯಾನ್ಸ್ ಮಾಡ್ತೀರಿ. ಇವತ್ತು ನನಗೂ ಒಂದು ಚಾನ್ಸ್, ನೀವು ಮುಳುಗಾಕತ್ತೀರಿ, ನಾ ಡ್ಯಾನ್ಸ್ ಮಾಡ್ತೀನಿ ಅಂದ. ದೇವರು ಕೂಡ ರಿವೆಂಜ್ ತೀರ್ಸ್ಕೊಂತ ಸ್ನೇಹಿತರೆ. ಕೆಲವೊಮ್ಮೆ ನಮ್ಮ ಹುಡುಗರು ಸಾಮಾನ್ಯರಿಲ್ಲ, ದೇವ್ರ ಜೊತೆನ ಸಂಬಂಧ ಬೆಳೆಸೋರದಾರ. ಒಬ್ಬ ಹುಡುಗಿ ಹೋದ್ಲು ಹನುಮಪ್ಪನ ಗುಡಿಗೆ ಹೋಗಿ, ಅಪ್ಪ ತಂದೆ ಹನುಮಂತ ಕಾಪಾಡಪ್ಪ ಅಂದು ಹೋದ್ಲು. ಇಂದ ನಮ್ಮ ಹುಡುಗ ಹೋದ, ಏನನ್ಬೇಕು ಹೋಗಿ, ಮಾವ ಹನುಮಂತಪ್ಪ ಕಾಪಾಡಪ್ಪ ಅಂದ. ನನಗೆ ಆಶ್ಚರ್ಯ ಆತ್ಲೇ, ಯಾಕಲೇ ಹನುಮಂತಪ್ಪಗೆ ಮಾವ ಅನ್ನಕತ್ತಿ ಅಂದ. ಮತ್ತು ಆ ಹುಡುಗಿ ಹನುಮಂತಗೆ ಅಪ್ಪ ಅನ್ಲಲ್ಲ, ಮತ್ತು ನನಗೆ ಮಾವ ಆಗ್ಬೇಕು ಅಂದವ. ಬಿಡಂಗೆಲ್ಲ ಹುಡ್ರು ದೇವ್ರ ಜೊತೆನೂ ಸಂಬಂಧ ಬೆಳೆಸಿ ದೇವ್ರನ್ನೂ ಮಾವ ಅಳಿಯ ಕಾಕ ಅನ್ನೋರು ಇವರು. ಸ್ನೇಹಿತರೆ, ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳು ಮನೆಯಲ್ಲೇ ಮೊದಲು ಅವ್ರಿಗೆ ಪಾಠಶಾಲೆ, ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ರಿ. ಮೊದಲು ಮನೆಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಡಿ, ಒಳ್ಳೆಯ ಗುಣಗಳನ್ನು ಬೆಳೆಸಿ. ತೇನ್ ಸಿಂಗ್ ಅಂತ ನಾವು ಹೆಸರು ಕೇಳಿದ್ದೀವಲ್ಲ, ಮೌಂಟ್ ಎವರೆಸ್ಟನ್ನು ಪ್ರಥಮವಾಗಿ ಏರಿದ ಭಾರತೀಯ. ಅವನು ಚಿಕ್ಕವನಿದ್ದಾಗ ಆ ಮೌಂಟ್ ಎವರೆಸ್ಟ್ ಹತ್ರ ದನ ಕಾಯಕ್ಕೆ ಹೋಗ್ತಿದ್ದಂತೆ. ದನ ಕಾಯುವಾಗ ಅವ್ರ ತಾಯಿ, ನೋಡು ಮಗನೇ, ನೀನು ದೊಡ್ಡವನಾದ್ಮೇಲೆ ಈ ಪರ್ವತವನ್ನು ಏರಬೇಕು ಅಂತ ಹೇಳ್ತಿದ್ಲಂತೆ. ಚಿಕ್ಕವನಿರೋದ್ರಿಂದ ಹಂಗೆ ಏರ್ಸ್ಕೊತ ಬಂದ್ಲು. ಕೊನೆಗೆ ಅವ್ನು ದೊಡ್ಡವನಾದ್ಮೇಲೆ ಆ ಮೌಂಟ್ ಎವರೆಸ್ಟನ್ನು ಏರಿ ಒಂದು ಸಾಧನೆಯನ್ನು ಮಾಡಿದ. ನಾವು ಮಕ್ಕಳನ್ನ ಹಂಗೆ ಬೆಳೆಸ್ಬೇಕಾಗೈತಿ. ಇವತ್ತಿನಾರು ಹಂಗಲ್ಲ, ಇವತ್ತಿನಾರು ಬೆಳೆಸೋ ರೀತಿನ ಬೇರೆ. ಹೊರಗೆ ಬಾಗಿಲ ದಾಟಿ ಹೊರಗೆ ಹೋಗಿ ಕೊಡ್ಸಂಗಿಲ್ಲ, ಗಿಡ ಮರ ಹತ್ತು ಕೊಡ್ಸಂಗಿಲ್ಲ, ಆಟ ಆಡಿ ಕೊಡ್ಸಂಗಿಲ್ಲ. ಬೇಡಪ್ಪ ಎಲ್ಲಿ ಹೋಗ್ಬೇಡ, ಹೋದ್ರೆ ಏನಾಗ್ತೈತಿ, ನೀನು ಕಾಲು ಮುರ್ಕೊಂಬರ್ತಿ. ಅದು ಕಲಿಬೇಕು. ಹೊರಗಡೆ ಮಕ್ಕಳು ಅಡ್ಡಾಡಬೇಕು, ಅವಾಗಲೇ ಬೆಳೆದಿದ್ದು. ಓಣಿ ಕೂಸು ಬೆಳಿತೈತಿ, ಕೋಣಿ ಕೂಸು ಕೊಳತೋಗುತ್ತೆ. ಈಗೇನು ಮಾಡ್ತಾರೆ, ಕದ ಹಾಕ್ತಾರೆ, ಲಾಕ್ ಹಾಕ್ತಾರೆ, ಸೋಫಾದ ಮೇಲೆ ಹೋಗೋದು TV ಹಚ್ಚಿ ಹೋಗ್ಬಿಡ್ತಾರೆ. ಅದರ ಕೊಲ್ಲೇ ನನ್ನೇ ಅಂತ ಸಾಂಗ್ ಬರ್ತಿರ್ತೈತಿ. ಅದನ್ನು ನೋಡ್ಕೊಂತ ಬೆಳೆದು ಕೊನೆಗೊಂದಿನ ನಾವು ತಂದೆ ತಾಯಿನ ಕೊಂದು ಹೋಗ್ಬಿಡ್ತಾವೆ. ಹಾಗಾಗಿ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಕೊಟ್ಟು ಚಿಕ್ಕವರಿದ್ದಾಗಿಂದನೇ ಬೆಳೆಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ, ಇಲ್ಲೊಂದು ಇನ್ಸಿಡೆಂಟನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೇಬೇಕು. ಒಮ್ಮೆ ನಾನು ಉತ್ತರ ಕರ್ನಾಟಕದಿಂದ ಉಡುಪಿ ಕಡೆ ಹೋಗಿದ್ದೆ. ಅಲ್ಲಿ ಗೊತ್ತಲ್ಲ ನಿಮಗೆ ಭಾಷೆ, ಎಂತ ಮಾರಾರೆ ಮಂಡ್ಯ ವಿಷಯ ಆಯಿತು. ನನಗೆ ಆ ಭಾಷೆ ಬರೋದಿಲ್ಲ ಅಷ್ಟೊಂದಾಗಿ. ಅಲ್ಲಿ ಅವರು ಸ್ವಲ್ಪ ಅವ್ರಿಗೆ ಉಪ್ಪು ಖಾರ ತಿನ್ನೋದು ಕಡಿಮೆ, ಹಂಗಾಗಿ ಸಿಟ್ಟು ಕಡಿಮೆ ಅವ್ರಿಗೆ. ನಮ್ಮಲ್ಲಿ ಮಾತಾಡ್ದಂಗೆ ಅವರೆಲ್ಲ ಜೋರು ಮಾತಾಡೋದಿಲ್ಲ, ಆಮೇಲೆ ಬೈಯೋದು ಕಡಿಮೆ, ಜಗಳನೂ ಕಡಿಮೆ ಅವರು. ಒಬ್ರು ಬಂದರು, ನಾನು ರೂಮಲ್ಲಿದ್ದೆ, ಸ್ನೇಹಿತನ ರೂಮಲ್ಲಿ. ಒಬ್ರು ಬಂದು, ಎಂತ ಗೊತ್ತಾ, ನಾನು ಇವತ್ತು ಅವ್ರಿಗೆ ಎಷ್ಟೊಂದು ಬೈದೆ, ಇನ್ನು ಮೇಲೆ ಅವನು ನನ್ನ ತಂಟಿಗೆ ಬರೋದಿಲ್ಲ ಗೊತ್ತುಂಟಾ ಅಂದ. ಏನು ಬೊಡ ಬಂದ್ಬಿಟ್ಟು ಅನ್ಕೊಂಡೆ ನಾನು. ಏನಾಯ್ತು ಅಂತ ಕೇಳಿದೆ. ಎಂತ, ಇನ್ನು ಜೀವನದಲ್ಲಿ ನನ್ನ ಮೇಲೆ ಅವನು ಅಸಹ್ಯ ಪಡೋದಿಲ್ಲ, ನನ್ನನ್ನು ನೋಡುವುದಿಲ್ಲ, ಹಾಗೆ ಬೈದಿದ್ದೇನೆ ಗೊತ್ತುಂಟ ಅವನಿಗೆ ಅಂದ. ಏನು ಬೇದೆ ಅಂತ ಕೇಳಿದೆ ನಾನು. ಅವನಿಗೆ ಮಂಗ ಎಂದು ಬೈದೆ ಅಂದ. ಅಯ್ಯೋ ಯಪ್ಪ, ಮಂಗ ನಮ್ಮ ಕಡೆ 7 ಮಂದಿ ಸೇರಿಸಿ ಬೈತಾರೆ, ಏನೂ ಅರ್ಥಂಗಿಲ್ಲ, ಇಲ್ಲಿ ಯಾವ ಭಾಷೆ ಇದು ಅಂತ ಅಂದೆ. ಅವ್ರವ್ರದ್ದು ಪ್ರಾದೇಶಿಕವಾಗಿ ಬಿಟ್ಟಿರ್ತಕ್ಕಂಥ ವಿಚಾರ. ಸ್ನೇಹಿತರೆ, ನಾನು ಈ ಪ್ರೋಗ್ರಾಮ್ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರವನ್ನು ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊನೆಯಲ್ಲಿ ನಾನು ಎಷ್ಟೊತ್ತು ಮಾತಾಡಿದರೂ ಮಾತಾಡ್ತೇನೆ. ಒಮ್ಮೆ ಹಿಂಗಾಗಿತ್ತು,
ಹೊಸ ವರ್ಷದ ಫಂಕ್ಷನ್ ಕೊಪ್ಪಳದ ಫಂಕ್ಷನ್ ಮಾಡಕತ್ತಿದ್ದೆ. ಮೆಹಬೂಬ್ ಅಂತೇಳಿ ನನ್ನೊಬ್ಬರು ಸಂಘಟನೆಯವರು VICT ಸಂಘಟನೆಯವರು ಕರ್ಕೊಂಡು ಹೋಗಿದ್ರು. ಆ ಫಂಕ್ಷನಲ್ಲಿ ಮಾತಾಡ್ತಾ ಒಂದು ನಿಮಿಷ ಅಂದು ಅವರು ನಿಂದ್ರಿಸಲೇ ಇಲ್ಲ. ಕೊನೆಗೆ 1 ತಾಸು ಹೆಚ್ಚಿಗೆ ಮಾತಾಡಿಬಿಟ್ಟೆ. ಹೇಳ್ತೀನಿ ನಿಮಗೆ, ಮುಂದೊಬ್ಬ ಇಂಥ ಕಟ್ಟಿಗೆ ಹಿಡ್ಕೊಂಡು ಅಡ್ಡಾಡಕತ್ತಿಬಿಟ್ಟೆ. ನನಗೆ ಮೊದಲು ಭಯ ಶುರುವಾದ್ರೆ ಹಂಗೆ ಮಾತಾಡಕತ್ತಿದ್ದೆ. ಆಮೇಲೆ ಅವ್ನು ಕೇಳಿದೆ, ಅಣ್ಣ ನಾನು ಏನಾರ ತಪ್ಪು ಮಾತಾಡಿದ್ನೇನೋ ಅಂದೆ. ಏನು ಅನ್ಬೇಕವ, ತಮ್ಮ ನೀನು ಮಾತಾಡ ಸುಮ್ಮನೆ ನಿನ್ನ ಯಾರು ಕರ್ಕೊಂಬಂದಾರಲ್ಲ ಅವ್ರು ಹುಡ್ಕಕತ್ತಿ ನಾನು ಅಂದವ. ಕರ್ಕೊಂಬಂದಾರದ ಹೆಂಗಾಗಿರ್ಬೇಕು ಪರಿಸ್ಥಿತಿ. ಸ್ನೇಹಿತರೆ, ನಗು ಇಲ್ದಿರ್ತಕ್ಕಂಥ ಜೀವನ ಅದು ಯಾವುದಕ್ಕೂ ಉಪಯೋಗ ಇಲ್ಲ. ಹಾಗಾಗಿ ಏನೇ ಕಷ್ಟಗಳು ಬರಲಿ ದಿಟ್ಟತನದಿಂದ ಎದುರಿಸೋಣ. ಒಂದು ದಿನ ನಗುವಿಲ್ಲದೆ ಕಳೆದಿರ್ತಕ್ಕಂಥ ದಿನ ನಿಜವಾಗ್ಲೂ ವ್ಯರ್ಥ. ಒಂದು ದಿನದ ನಗು ನಮ್ಮನ್ನು 2-3 ದಿನಗಳ ಆಯುಷ್ಯವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಗಿಸ್ತಾ ಇರೋಣ, ಈ ನಗುವನ್ನು ಎಲ್ಲರೊಂದಿಗೆ ಹಂಚ್ಕೊಳ್ತಾ ಇರೋಣ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ತೆ. ಮುರುಡಿ ಮೇಷ್ಟ್ರು ಇಷ್ಟೊತ್ತು ನಿಮ್ಮನ್ನ ನಗೆಗಡಲಿನಲ್ಲಿ ತೇಲಿಸಿದ್ರು. ಸಾಕಷ್ಟು ಹಾಸ್ಯ ಚಟಾಕಿಗಳನ್ನು ಆರಿಸಿ ರಂಜಿಸಿದರು. ಇಷ್ಟೇ ಮಾತ್ರವಲ್ಲ, ಇನ್ನಷ್ಟು ಸಂಚಿಕೆಗಳಲ್ಲಿ ಶರಣು ಮೇಷ್ಟ್ರು ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾರೆ, ಮತ್ತಷ್ಟು ಕಾಮಿಡಿ ಪಂಚಿಕೊಡ್ತಾರೆ. ಇದೇ ಇವತ್ತಿನ ವಿಶೇಷ ಶರಣು ಕಾಮಿಡಿ ಕಮಾಲ್. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV. ನಮಸ್ತೆ.